ಕಾಮಲೆ ಕಣ್ಣಿಗೆ ಜಗತ್ತೆಲ್ಲ ಹಳದಿ ಎನ್ನುವ ಹಾಗೆ ಕಾಂಗ್ರೆಸ್ಗೆ ಬಿಜೆಪಿ ಮಾತ್ರ ಕಾಣುತ್ತಿದೆ. ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಲು ಸುಖಾಸುಮ್ಮನೆ ಎಲ್ಲವನ್ನ ಬಿಜೆಪಿಯ ಮೇಲೆ ಹಾಕುತ್ತಿದ್ದಾರೆ. ಹಲಾಲ್ ಗೊಂದಲದಲ್ಲಿ ಬಿಜೆಪಿಯ ಪಾತ್ರವಿಲ್ಲ. ಹಲಾಲ್ ಮಾಡಬೇಕು ಬೇಡವ ಎನ್ನುವುದು ಜನ ತೀರ್ಮಾನ ಮಾಡಬೇಕೇ ಹೊರತು ಕಾಂಗ್ರೆಸ್ ಬಿಜೆಪಿ ತೀರ್ಮಾನ ಮಾಡಲು ಆಗಲ್ಲ ಎಂದು ರಾಜ್ಯ ಕೃಷಿ ಸಚಿವ BC ಪಾಟೀಲ್ ಹೇಳಿದರು. ಅವರು ಬೈಂದೂರು ಸಮೀಪದ ಉಪ್ಪುಂದದಲ್ಲಿ ನಡೆದ ನವೋದಯ ಸ್ವಸಹಾಯ ಗುಂಪುಗಳ ಸಾಧನಾ ಸಮಾವೇಶ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಹಲಾಲ್ ಗೊಂದಲ ವಿಚಾರದಲ್ಲಿ ಸರ್ಕಾರದ ನಿಲುವಿಗಿಂತ ಜನರ ನಿಲುವು ಬಹಳ ಮುಖ್ಯ. ಜನರು ಯಾರ್ಯಾರು ಯಾವ ರೀತಿ ಆಹಾರ ಸೇವಿಸಬೇಕು, ಯಾರಿಗೆ ಯಾವುದು ಇಷ್ಟ ಎನ್ನುವುದು ಜನತೆಗೆ ಬಿಟ್ಟಿದೆ ಹೊರತು ಸರ್ಕಾರ ಇದನ್ನ ನಿರ್ಬಂಧ ಮಾಡಲು ಆಗಲ್ಲ ಎಂದು ಸ್ಪಷ್ಟಪಡಿಸಿದರು. ಸಿದ್ದರಾಮಯ್ಯನವರಿಗೆ ತಾವು ನಿಂತ ನೆಲ ಕುಸಿಯುತ್ತಿದೆ ಎನ್ನುವ ಭಾವನೆ ಇದೆ. ರಾಜಕೀಯ ವಲಯದಲ್ಲಿ ಅವರ ಶಕ್ತಿ ಕ್ಷೀಣವಾಗುತ್ತಿದೆ. ಡಿಕೆಶಿ ಸಿದ್ದರಾಮಯ್ಯನವರ ಸ್ಥಾನವನ್ನ ಆಕ್ರಮಿಸುತ್ತಾರೋ ಎನ್ನುವಂತಹ ಭಯ ಅವರಿಗಿದೆ. ತಾನು ಪ್ರಭಾವಿಯಾಗಿದ್ದೇನೆ ಎಂದು ತೋರಿಸುವುದಕ್ಕೋಸ್ಕರ ಅವರು ಬಿಜೆಪಿಯ ಮೇಲೆ ಸುಳ್ಳು ಅಸ್ತ್ರಗಳನ್ನ ಹೂಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯನವರ ಆರೋಪಕ್ಕೆ ಅವರು ಪ್ರತಿಕ್ರಿಯಿಸಿದರು. ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಮೈಕಿನ ಅಳವಡಿಸಲಿಕ್ಕೆ ನಿಬಂಧನೆಗಳಿವೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆ ಪರವಾನಗಿಯನ್ನು ಪಡೆದು ಮಾಡಬಹುದು. ಆದರೆ ಅದು 50 ಅಡಿಗಿಂತ ಹೆಚ್ಚು ಹೋಗಬಾರದು ನಿಬಂಧನೆಗಳು. ಆ ರೀತಿ ನಿಬಂಧನೆ ಒಳಪಟ್ಟು ಯಾರು ಬೇಕಾದರೂ ಸರ್ಕಾರದ ನಿಲುವಿಗಿಂತ ಜನರ ನಿಲುವು ಭಾಳ ಮುಖ್ಯ ಇದೆ. ಜನರು ಯಾರ್ಯಾರು ಯಾವ್ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಯಾರಿಗೆ ಯಾವುದು ಇಷ್ಟ ಆಗುತ್ತೆ, ಎಲ್ಲಿ ಅಂತ ಮಾಡಬೇಕು ಜನತೆಗೆ ಬಿಟ್ಟಂಥದ್ದು. ಮತ್ತು ಸರ್ಕಾರ ಇದನ್ನು ನಿಬಂಧನೆ ಮಾಡೋಕ್ಕಾಗಲ್ಲ. ಇದೇ ರೀತಿ ಮಾಡಿ ಸರ್ಕಾರ ಹೇಳೋಕ್ಕಾಗಲ್ಲ. ಜನರ ಅಭಿಪ್ರಾಯ, ಜನರ ಆಶೋತ್ತರಗಳು, ಜನರ ಇಷ್ಟ, ಅವ್ರು ಯಾವ ರೀತಿ ಬೇಕು. ಕಾಮಾಲೆ ಕಣ್ಣವರಿಗೆ ಜಗತ್ತೆಲ್ಲ ಹಳದಿ ಅನ್ನೋ ಹಾಗೆ ಕಾಂಗ್ರೆಸ್ನವರಿಗೆ BJP ಪಕ್ಷ ಒಂದೇ ಕಾಣ್ತಾ ಇರುತ್ತೆ. ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಇವತ್ತು ಸುಮ್ಮನೆ ಎಲ್ಲದಕ್ಕೂ ಬಂದು BJP ಪಕ್ಷದ ಹಾಕೋದು ಸರಿಯಲ್ಲ. ಆಹಾರ ಪದಾರ್ಥವನ್ನು ಹಲಾಲ್ ಮಾಡಬಾರ್ದು ಅಂತ ಜನ ತೀರ್ಮಾನ ಮಾಡಬೇಕು ಹೊರತು ಅವರು ತೀರ್ಮಾನ ಮಾಡೋಕ್ಕಲ್ಲ. ಜನ ಬೇಡ ಅಂತ ಹೇಳಿದರೆ ಅದನ್ನು ಒತ್ತಾಯ ಮಾಡಿ ತಗೊಳ್ಳಿ ಅಂತ ಹೇಳಿದಲ್ಲ. ಅವರಿಗೆ ಎಲ್ಲವೂ ಹಳದಿಯಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ತಾವು ನಿಂತಂಥ ನೆಲ ಕುಸಿತಾ ಇದೆ ಅನ್ನೋಂಥ ಒಂದು ಭಾವನೆ ಬಂದಿದೆ. ಇವತ್ತು ಎಲ್ಲೋ ತಮ್ಮ ಒಂದು ಶಕ್ತಿ ಕ್ಷೀಣ ಆಗ್ತಾ ಇದೆ. DK ಶಿವಕುಮಾರ್ ಆಕ್ರಮಿಸ್ಕೊಳ್ತಾರೆ ಅನ್ನೋಂಥದ್ದು. ಅದಕ್ಕೆ ತಾನು ಪ್ರಭಾವಿಯಾಗಿದ್ದೇನೆ ಅಂತ ತೋರಿಸ್ಕೊಳ್ಳೋಕ್ಕೆ BJP ಪಕ್ಷದ ಮೇಲೆ ಒಂದು ಪ್ರಹಾರವನ್ನು ಅಸ್ತ್ರಗಳನ್ನು ಹೊಡೋ ಕೆಲಸವನ್ನು ಮಾಡ್ತಾರೆ ಹೊರತು ಅದನ್ನು ಬೇರೆ ಅರ್ಥ ಸಿಗುತ್ತೆ. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ. Supra Lights, exclusive fancy light showroom. Dealers of branded LED panels, LED tube lights, LED strip lights, LED indoor and outdoor lights, commercial lights, fans and geysers. All brands under one roof. Assured quality and service is our specialty. Up to 45% discount on fancy lights and unbelievable prices on fans and geysers. Visit and enrich your lifestyle today. Supra Lights, Pereira Poles Building opposite Baliga Stores behind Bharat Mall, BC Mangalore. Call 0824 4258 309.